ಡಿಸೈಡ್ ಮಾಡ್ತಾ ಇದ್ದೀವಿ ಬೋರಮ್ಮನ್ ವೀಟ ಬೇಕಾ ಹಾರ್ಲಿಕ್ಸ್ ಬೇಕಾ ಅಂತ. ಸೊ ಇಲ್ಲಿನ ಸ್ಪೆಷಾಲಿಟಿ ಅಂದರೆ ನೋಡಿ, ಇಲ್ಲಿ ನಮ್ಮ ಮಂಗಳೂರು ಸೌತೆ ಇದು ಅದೂ ಇದೆ. ಆ್ಯಂಡ್ ಅಲ್ಲಿ ನೋಡಿ, ಅಲ್ಲಿ ಫ್ರಿಡ್ಜ್ ನೋಡಿ ನಮ್ದು ಹೆಂಗಿದೆ ಅಂದರೆ ಫುಲ್ ನೋಟಿಸ್ ಬೋರ್ಡ್ ಥರ ಆಗಿದೆ. ಅವ್ರಿಗೆ Hello everyone. Hello. Good morning. Good morning. ಇವತ್ತು ಯಾವ ವಾರ? ಇವತ್ತು Sunday. ನೋ, ಇವತ್ತು ಸ್ಯಾಟರ್ಡೆ. ಇವತ್ತು Saturday. ವೀಕೆಂಡ್. ನಾವು ಮತ್ತೆ ಒಂದು ರೌಂಡ್ ಹೊರಗಡೆ ಹೋಗ್ತಾ ಇದ್ದೀವಿ. ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಒಂದು ಇಂಡಿಯನ್ ಗ್ರಾಸರಿ ಸ್ಟೋರ್ ಇದೆ ಇಲ್ಲೊಂದು ಹತ್ರದಲ್ಲೇ. ನಮಗೆ ಬಸ್ಸಲ್ಲಿ ಹೋಗಬೇಕು. ಸೊ ಅಲ್ಲಿ ನಮಗೆ ಬೇರೆ ಕಡೆ ಸಿಗದೇ ಇರೋ ಎಲ್ಲ ಐಟಮ್ಸ್ ಎಲ್ಲ ಅಲ್ಲಿ ಸಿಗುತ್ತೆ. ಇಂಡಿಯನ್ ಸ್ಟೋರೇ ಅದು. ಸೊ ಹಾಗಾಗಿ ಎಲ್ಲ ಇಂಡಿಯನ್ ಥಿಂಗ್ಸು ಇರುತ್ತೆ. ಸೊ ಇಂಡಿಯನ್ ಗ್ರಾಸರಿದು ಒಂದು ಹೆವನ್ ಅಂತ ಹೇಳ್ಬೋದು. ಆ ಥರ ತುಂಬ ಶಾಪ್ಸ್ ಇದೆ ಇಲ್ಲಿ. ಬಟ್ ನಮಗೆ ಹತ್ರದಲ್ಲಿರೋದು ಇದೊಂದು ಪಂಚವಟಿ ಅಂತ ಒಂದು ಸ್ಟೋರು. ಸೊ ಇವತ್ತು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಡೋಂಟ್ ವರಿ, ನಾವು ಮಾಸ್ಕ್ ಹಾಕ್ಕೊಂಡೇ ಹೋಗ್ತಾ ಇದ್ದೀವಿ. ಇಲ್ಲಿ ಇವಾಗ ಬಸ್ ಹತ್ತಬೇಕಂದ್ರೂ ಮಾಸ್ಕ್ ಹಾಕ್ಕೊಂಡೇ ಹತ್ತಬೇಕು. ಮಾಸ್ಕ್ ಇಲ್ಲ ಅಂದರೆ ಬರಬೇಡಿ ಅಂತ ಹೇಳ್ತಾರೆ. ಸೊ ವಿ ಹ್ಯಾವ್ ಆರ್ ಮಾಸ್ಕ್. ಸೊ ನಾವು ಅಲ್ಲಿ ಹೋಗೋ ಮುಂಚೆ ಇವತ್ತು ಮಧ್ಯಾಹ್ನ ನಾವು ಏನು ಸ್ಪೆಷಲ್ ಮಾಡಿದ್ವಿ ಲಂಚ್ಗೆ ಅನ್ನೋದನ್ನು ನಿಮ್ಮ ಹತ್ರ ಶೇರ್ ಮಾಡಬೇಕು. ಸೊ ಇವತ್ತು ನಾವು ಮಧ್ಯಾಹ್ನಕ್ಕೆ ಒಂದು ಸ್ಪೆಷಲ್ ಸೂಪರ್ ಡಿಲಿಷಿಯಸ್ ಕಾರ್ನ್ ಸೂಪ್, ಸ್ವೀಟ್ ಕಾರ್ನ್ ಸೂಪ್ ಮಾಡಿದ್ವಿ. ಅದು ಯಾವ ಥರ ಮಾಡಿದ್ವಿ ಅಂತ ನೀವು ನೋಡ್ಕೊಂಡು ಬನ್ನಿ. ಅಷ್ಟರಲ್ಲಿ ನಾವು ಬಸ್ ಸಿಗುತ್ತಾ ಅಂತ ವೆಯ್ಟ್ ಮಾಡ್ತಾ ಇರ್ತೀವಿ ಅಲ್ವಾ ರೇಂಜ್? ಎಸ್, ಲೆಟ್ಸ್ ಗೋ. ಸೊ ಫಾರ್ ದ ವೆಜಿಟೇಬಲ್ ಸೂಪ್ ನಾನಿಲ್ಲಿ ಪ್ಯಾನಲ್ಲಿ 1 ಟೀಸ್ಪೂನ್ ಅಷ್ಟು, ಜಸ್ಟ್ 1 ಟೀಸ್ಪೂನ್ ಅಷ್ಟು ಆಲಿವ್ ಆಯಿಲ್ ತೊಗೊಂಡಿದ್ದೀನಿ. ಬಿಕಾಸ್ ಇದು ಸ್ವೀಟ್ ಕಾರ್ನ್ ಸೂಪ್ ಹೆಲ್ದಿ ವರ್ಷನ್ ಆಗಿರೋದ್ರಿಂದ ಅದಕ್ಕೆ ಹೆಲ್ದಿ ಆಯಿಲ್ ತೊಗೊಂಡ್ರೇ ಒಳ್ಳೆಯದು. ಸೊ ನಾನಿಲ್ಲಿ ಆಲಿವ್ ಆಯಿಲ್ ತೊಗೊಂಡಿದ್ದೀನಿ. ಅದಕ್ಕೆ ಇಲ್ಲಿ 1 ಟೀಸ್ಪೂನ್ ಅಷ್ಟು ಒಂದು ಜಿಂಜರ್ ಮತ್ತು 1 ಟೀಸ್ಪೂನ್ ಅಷ್ಟು ಗಾರ್ಲಿಕ್ ಎರಡನ್ನೂ ಹಾಕ್ತಾ ಇದ್ದೀನಿ. ಇದಕ್ಕೆ ಇಲ್ಲಿ ಸ್ಪ್ರಿಂಗ್ ಆನಿಯನ್ ಹಾಕ್ತಾ ಇದ್ದೀನಿ. ಸ್ಪ್ರಿಂಗ್ ಆನಿಯನ್, ಆಮೇಲೆ ಸ್ವೀಟ್ ಕಾರ್ನ್ ಕೂಡ ಹಾಕ್ತಾ ಇದ್ದೀನಿ ಜೊತೆಗೆ. ಎಲ್ಲ ಒಂದು ಸ್ವಲ್ಪ ಫ್ರೈ ಮಾಡೋಣ. ಜೊತೆಗೆ ಬೀನ್ಸ್ ಕೂಡ, ಸ್ವೀಟ್ ಕಾರ್ನ್ ಸೂಪ್ ಬಟ್ ಸ್ಟಿಲ್ ಸ್ವಲ್ಪ ಹೆಲ್ದಿಯಾಗಿ ವೆಜಿಟೇಬಲ್ಸ್ ಬೇರೆನೂ ಆ್ಯಡ್ ಮಾಡ್ಕೋಬೋದು. ಬೀನ್ಸ್ ಮತ್ತು ಕ್ಯಾರೆಟ್ ಹಾಕಿದ್ದೀನಿ. ಕ್ಯಾರೆಟ್ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೂ ಆಗುತ್ತೆ, ಬಟ್ ಅದು ತುಂಬ ಟೈಮ್ ಹಿಡಿಯುತ್ತೆ. ಸೊ ನಾನು ಅದನ್ನು ಹಾಗೆ ಗ್ರೇಟ್ ಮಾಡ್ಕೊಂಡಿದ್ದೀನಿ. ಎಲ್ಲ ಮಿಕ್ಸ್ ಮಾಡೋಣ. ಸೊ ಇದೊಂದು ಸ್ವಲ್ಪ ಕುಕ್ ಆಗಲಿ, ಆ ಬೀನ್ಸ್ ಮತ್ತು ಕ್ಯಾರೆಟ್ ಏನಿದೆ ಅದೆಲ್ಲ ಒಂದು ಸ್ವಲ್ಪ ಕುಕ್ ಆಗಲಿ. ಅಷ್ಟರಲ್ಲಿ ನೀವು 1 ಕಪ್ಪಷ್ಟು ಮತ್ತು ಸ್ವೀಟ್ ಕಾರ್ನ್ನ ಇಷ್ಟು ನೀರು ಹಾಕೊಂಡ್ಬಿಟ್ಟು ಇದನ್ನು ಮಿಕ್ಸಿ ಮಾಡ್ಕೊಳ್ಳಿ. ಇದು ಥಿಕ್ನೆಸ್ಗೆ ಸೂಪ್ ಹಾಕೋಕ್ಕೆ ಇದನ್ನು ಫಸ್ಟ್ ಮಿಕ್ಸಿ ಮಾಡ್ಕೊಳ್ಳೋಣ. ಸೊ ಇದು ಇವಾಗ ಬೀನ್ಸ್ ಎಲ್ಲ ಅದು ಹಾಫ್ ಬೆಂದಿದೆ. ಇವಾಗ ಈ ಮಿಕ್ಸಿ ಮಾಡ್ಕೊಂಡಿರೋ ಕಾರ್ನನ್ನು ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇದು ಹಾಕ್ಬಿಟ್ಟು 1 ನಿಮಿಷ ಆದಮೇಲೆ ಇದಕ್ಕೆ ನಾನು ಇವಾಗ ಒಂದು 2 ಕಪ್ ಅಷ್ಟು ನೀರು ಹಾಕ್ತಾ ಇದ್ದೀನಿ. ನಿಮಗೆ ಎಷ್ಟು ಸೂಪ್ ಬೇಕು ಅಷ್ಟು ಹಾಕೋಬೋದು ನೀರು. ಸೊ ನಾನಿಲ್ಲೊಂದು 2 ಕಪ್ ಅಷ್ಟು ನೀರು ಹಾಕಿದ್ದೀನಿ. ಇವಾಗ 1 ಸ್ಪೂನ್ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ. ಉಪ್ಪು ಮತ್ತು ಒಂದು ಸ್ವಲ್ಪ ಪೆಪ್ಪರ್ ಪೌಡರ್, ಕಾಳು ಮೆಣಸಿನ ಪೌಡರ್ ಹಾಕಿಬಿಟ್ಟು ಅದನ್ನು ಕುದಿಯೋಕ್ಕೆ ಹಾಗೆ ಬಿಡೋಣ. ಒಂದು 3 to 4 ಮಿನಿಟ್ಸ್ ಅದು ಚೆನ್ನಾಗಿ ಹಿಂಗೆ ಬಾಯ್ಲ್ ಆಗಬೇಕು. ಇದಿಲ್ಲಿ ಒಂದು 2 ಮಿನಿಟ್ಸ್ ಅಷ್ಟು ಬಾಯ್ಲ್ ಆಗಿದೆ. ಇದಕ್ಕೆ ಇವಾಗ ನಾನು ಒಂದು 2 ಟೀಸ್ಪೂನ್ ಅಷ್ಟು ಇಲ್ಲಿ ಕಾರ್ನ್ ಫ್ಲೋರ್ಗೆ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಈ ಥರ ಮಾಡಿಟ್ಕೊಂಡಿದ್ದೀನಿ. ಇದಕ್ಕೆ ಹಾಕ್ತಾ ಇದ್ದೀನಿ. ಇದು ತಿಕ್ ಆಗುತ್ತೆ ಸೂಪ್ ಇದನ್ನು ಹಾಕಿದ್ರೆ. ಇದನ್ನು ಹಾಕಿಬಿಟ್ಟು 1 ನಿಮಿಷ ಅಷ್ಟು ಮತ್ತೆ ಬಾಯ್ಲ್ ಮಾಡಿ ಅಲ್ಲಿಗೆ ಸ್ವೀಟ್ ಕಾರ್ನ್ ಸೂಪ್ ರೆಡಿ ಆಗುತ್ತೆ. ನಮ್ಮ ಡಿಲಿಷಿಯಸ್ ಸ್ವೀಟ್ ಕಾರ್ನ್ ಸೂಪ್ ರೆಡಿ ಆಗಿದೆ. And somebody is here waiting to taste this delicious soup. Who is that? Rayan, sorry, R-E-Y-A-N-S. Yes, ರೇಯನ್ ಶೋ ಕಾಯ್ತಾ ಇದ್ದಾನೆ ಇವಾಗ ಸೂಪ್ ಟೇಸ್ಟ್ ಮಾಡೋಕ್ಕೆ. ಸೊ ಇವಾಗ ಫಸ್ಟ್ ನಾವು ಸೂಪ್ ಟೇಸ್ಟ್ ಮಾಡೋಣ ಅಲ್ವಾ?
ಅಂಡ್ ಅಲ್ಲಿ ನೋಡಿ, ಅಲ್ಲಿ ಫ್ರಿಡ್ಜ್ ನೋಡಿ ನಮ್ದು ಹೆಂಗಿದೆ ಅಂದ್ರೆ ಫುಲ್ ನೋಟಿಸ್ ಬೋರ್ಡ್ ತರ ಆಗಿದೆ. ಅವ್ರು ABCD ಬರ್ದಿರೋದು, ಮನೆ ಮಾಡಿರೋದು, ಡ್ರಾಯಿಂಗ್ ಮಾಡಿರೋದು ಎಲ್ಲ ಫ್ರಿಡ್ಜ್ ಅಲ್ಲಿ ಅಂಟಿಸ್ಬಿಟ್ಟು ಫ್ರಿಡ್ಜ್ ನೋಟಿಸ್ ಬೋರ್ಡ್ ಮಾಡಿದ್ದಾರೆ ಅಲ್ವಾ? ಯಾರು ಮಾಡಿರೋದು? ನೀನು. ಮಧ್ಯಾಹ್ನ ಊಟ ಮಾಡೋ ಮುಂಚೆ ಈ ತರ ಒಂದು ಸೂಪ್ ಕುಡಿದ್ರೆ ಒಳ್ಳೆ ಜೀರ್ಣ ಆಗುತ್ತೆ. ಆಮೇಲೂ ನೀವು ಆ್ಯಂಡ್ ಆಲ್ಸೋ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ಮಿಡ್ ಮಾರ್ನಿಂಗ್ ಸ್ನ್ಯಾಕ್ ಆಗಿರ್ಬೋದು ಅಥವಾ ಈವ್ನಿಂಗಲ್ಲಿ ಸ್ನ್ಯಾಕ್ ಥರನೂ ಇದನ್ನು ಆರಾಮಾಗಿ ತಿನ್ಬೋದು. ಸಖತ್ ಟೇಸ್ಟಿ ಆಗಿರುತ್ತೆ. ನೀನೆಲ್ಲ ಓಡ್ತಾ ಇದೆಯಾ? ಖಾಲಿ ಮಾಡಬೇಕು, ಬೇಗ ಬಾ, ಫಿನಿಶ್ ಇಟ್. ನಾವು ಸೂಪ್ ಕುಡ್ದಾಯ್ತು, ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಊಟ ಮಾಡ್ಕೊತೀವಿ. ನೀವು ಅಷ್ಟರಲ್ಲಿ ನಮ್ಮ ಇಂಡಿಯನ್ ಗ್ರಾಸರಿ ಸ್ಟೋರ್ ಹೋಗ್ಬಿಟ್ಟು ಬನ್ನಿ. ಯಾವ ಸ್ಟೋರ್ ರೀ ಅನ್ಸೋದು? ಪಂಚವಟಿ. ಗ್ರಾಸರಿ ಜೊತೆಗೆ ಚಾಟ್ಸ್ ಕೂಡ ಸಿಗುತ್ತೆ, ಜೊತೆಗೆ ಶುಗರ್ ಕೇನ್ ಜ್ಯೂಸ್ ಕೂಡ ಇದೆ, ಕಬ್ಬಿನ ಜ್ಯೂಸ್ ಕೊಡ್ತಾರೆ. ಸೊ ಹಾಗಾಗಿ ನಾವಿವತ್ತು ವೀಕೆಂಡ್ ಸ್ಪೆಷಲ್ ಆಗಿ ಇಲ್ಲಿಗೆ ಬಂದಿರೋದು. ಸೊ ಇಲ್ಲಿನ ಸ್ಪೆಷಾಲಿಟಿ ಅಂದರೆ ನೋಡಿ, ಇಲ್ಲಿ ನಮ್ಮ ಮಂಗಳೂರು ಸೌತೆ ಇದು ಅದೂ ಇದೆ, ಹಾಗೆ ಇಲ್ಲಿ ನೆಲ್ಲಿಕಾಯಿನೂ ಇದೆ, ನೀವು ನೋಡ್ತಾ ಇದ್ದೀರಾ ಸ್ಪೆಷಲ್ ಆಗಿ. ಆ್ಯಂಡ್ ಆಲ್ಸೋ ನಿಮಗೆಲ್ಲ ಇಲ್ಲಿ ಇಂಡಿಯನ್ ಟೈಪ್ ಎಲ್ಲ ಪಾತ್ರೆಗಳು ಸಿಗುತ್ತೆ ನೋಡಿ. ಕುಕ್ಕರ್ಸ್ ಇದೆ, ಎಲ್ಲ ಟೈಪ್ ಕುಕ್ಕರ್ಗಳಿದೆ, ಎಲ್ಲ ಲೀಟ್ರದ್ದು. ತುಳಸಿ ಗಿಡನೂ ಇಟ್ಟಿದ್ದಾರೆ, ಬೇಕಿದ್ರೆ ತಗೊಂಡೋಗಿ ಇಡ್ಬೋದು ಮನೆಯಲ್ಲಿ ತುಳಸಿ ಗಿಡ. MTR ಇದು ಸ್ಟೋರೇ ಇಟ್ಟಿದ್ದಾರೆ ಇಲ್ಲಿ, ಎಲ್ಲ ಇದೆ. ಸಾಂಬಾರ್ ಪೌಡ್ರು, ಪುಳಿಯೋಗರೆ ಪೌಡ್ರು, ವಾಂಗಿಬಾತ್ ಪೌಡ್ರು, ಏನು ಬೇಕು ಎಲ್ಲ ಪೌಡ್ರು ಇದೆ ಇಲ್ಲಿ. ನಾನಿಲ್ಲಿ ಬಿಸಿಬೇಳೆ ಬಾತ್ ತೊಗೊತಾ ಇದ್ದೀನಿ, ಪುಳಿಯೋಗರೆ ಪೌಡ್ರ್ ತೊಗೊತಾ ಇದ್ದೀನಿ, ಸಾಂಬಾರ್ ಪೌಡ್ರ್ ತೊಗೊತಾ ಇದ್ದೀನಿ. ಇದಿಷ್ಟು ಸಾಕು ನಮಗೆ ಸದ್ಯಕ್ಕೆ. ಇಲ್ಲಿ ದೊಡ್ಡ ದೊಡ್ಡ ಕಂಟೈನರಲ್ಲಿ ದೋಸೆ ಹಿಟ್ಟು, ಇಡ್ಲಿ ಹಿಟ್ಟು ಎಲ್ಲ ಇದೆ, ಬೇಕಾದರೂ ತೊಗೊಬೋದು. ನಾವು ತೊಗೊಳ್ತಾ ಇಲ್ಲ, ಬಟ್ ಅದೂ ಸಿಗುತ್ತೆ. ನಾವು ಮೇಯ್ನ್ ಬಂದಿದ್ದು ಇದಕ್ಕೆ ಅಗರಬತ್ತಿಗೋಸ್ಕರ, ದೇವರಿಗೆ ಇಡಕ್ಕೆ ಅಗರಬತ್ತಿ ಖಾಲಿ ಆಗಿತ್ತು, ಅದಕ್ಕೋಸ್ಕರ ಮೇಯ್ನಾಗಿ ಬಂದಿತ್ತು. ಎಷ್ಟು ಇದೆಲ್ಲ ದೇವರಿಗೆ ಸಂಬಂಧಪಟ್ಟಿರೋ ದೀಪಗಳಿದೆ. ಇಲ್ಲಿ ಇದೆ ನೋಡಿ, ದೊಡ್ಡ ಗಂಟೆ ಇದೆ, ನಮಗೆ ಏನೇನೋ ಆರತಿ ಮಾಡೋ ದೊಡ್ಡ ದೊಡ್ಡ ಐಟಮ್ಸ್ಗಳು ಕೂಡ ಇದೆ ಇಲ್ಲಿ. ಆಲ್ಮೋಸ್ಟ್ ಕುಂಕುಮ, ಅರಿಶಿನ, ದೇವರಿಗೆ ಏನೇನು ಬೇಕು ಎಲ್ಲ ಇದೆ ಈ ಸೆಕ್ಷನಲ್ಲಿ. మీకు ವಜ್ರದಂತಿನೂ ಸಿಗುತ್ತೆ, ನೋ ಪ್ರಾಬ್ಲಮ್. ರೇಯಾನ್ಶ್ ಯಾವ ಬಿಸ್ಕೆಟ್ ಬೇಕು? ಈ ಬಿಸ್ಕೆಟ್. ಓಬನ್ ಬೇಕಾ? ಆಮೇಲೆ ಆಮೇಲೆ ನಿನಗೆ ಯಾವ್ದು ಇಷ್ಟ ಅದು ತಗೋ. ಡಿಸೈಡ್ ಮಾಡ್ತಾ ಇದ್ದೀವಿ ಬೋರಮ್ಮನ್ ವೀಟ ಬೇಕಾ ಹಾರ್ಲಿಕ್ಸ್ ಬೇಕಾ ಅಂತ. ಬೋರಮ್ಮನ್ ವೀಟನೂ ಇದೆ. ಏನು ಅನ್ಸಿದ್ದು? ಆ್ಯಂಡ್ ಫುಲ್ ಸೆಟ್ ಆಫ್ ಇಂಡಿಯನ್ ಪಾತ್ರೆಗಳು, ಜಗ್ಗಿಂದ ಹಿಡಿದು, ಪ್ಯಾನಿಂದ ಹಿಡಿದು, ಒಗ್ಗರಣೆ ಪಾತ್ರೆಯಿಂದ ಹಿಡಿದು ಎಲ್ಲ ಟಿಫಿನ್ ಬಾಕ್ಸ್ ಎಲ್ಲನೂ ಇದೆ ಇಲ್ಲಿ ನೋಡಿ. ಕೆನಡಾದಲ್ಲಿ ಕನ್ನಡ ಅಕ್ಷರ ನೋಡ್ತಾ ಇದ್ದೀವಿ. ಉಡುಪಿದು ಸೋನಾ ಮಸೂರಿ ರೈಸು.
ತೊಗೊಂಡು ತಿನ್ನಕ್ಕೂ ತೊಗೊಂಡು ಒಳಗಡೆ ತಿನ್ನಕ್ಕಿಲ್ಲ. ಸೊ ಪಾರ್ಸೆಲ್ ಮಾಡ್ಕೊಂಡು ಬಂದು ಇವಾಗ ಇಲ್ಲಿ ಇದು ಶುಗರ್ ಕೇನ್ ಜ್ಯೂಸು ಕುಡಿತಾ ಕೂತಿದ್ದೀವಿ. ತಿಂದ್ಬಿಟ್ಟು ಮನೆಗೆ ಹೋಗೋಣ ಅಂತ. ಪಾನಿಪುರಿ, ಮಸಾಲೆ ಪುರಿ ಆ್ಯಂಡ್ ಆಲ್ಸೋ ದಹಿ ಪುರಿ. ಮಸಾಲೆ ಪುರಿ ಇಲ್ಲ, ದಹಿ ಪುರಿ, ಪಾನಿಪುರಿ, ಶುಗರ್ ಕೇನ್ ಜ್ಯೂಸು. ಸೊ ಇವಾಗ ಸದ್ಯಕ್ಕೆ ನಿಂಗೆ ಬೇಕಾ? ಸೊ ಇದಾಗಿತ್ತು ಇವತ್ತಿನ ನಮ್ಮ ಇಂಡಿಯನ್ ಗ್ರಾಸರಿ ಶಾಪಿಂಗ್. ಏನೇನೋ ತೊಗೊಂಡ್ವಿ. ಅದರಲ್ಲೂ ಸ್ಪೆಷಲ್ ಅಂದರೆ ನಮ್ಮ ಮಂಗಳೂರು ಸೌತೆಕಾಯಿ ಆಗಿರ್ಬೋದು, ಮತ್ತು ನೆಲ್ಲಿಕಾಯಿ ತೊಗೊಂಡ್ವಿ. ಆ್ಯಂಡ್ ಆಲ್ಸೋ ದೇವ್ರಿಗೆ ಬೇಕಾಗಿರೋದು ಅಗರಬತ್ತಿ, ಆಮೇಲೆ ಹಾಗೆ ದೀಪಕ್ಕೆ ಬೇಕಾಗಿರೋದೆಲ್ಲ ಸಾಮಗ್ರಿಗಳೆಲ್ಲ ತೊಗೊಂಡ್ವಿ. ತುಂಬ ಖುಷಿ ಆಯ್ತು ಇವತ್ತು ಇಲ್ಲಿ ಬಂದಿದ್ದು. ಅದ್ರ ಜೊತೆಗೆ ಒಂದು ಪಾನಿಪುರಿ ಸೇವನೆ ಆಗಿದ್ದು ಇನ್ನೂ ಖುಷಿ ಆಯಿತು. ಸೊ ಇವತ್ತು ಈ ವ್ಲಾಗನ್ನು ನಾವು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀವಿ. ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿರಿ. ಟಾಟಾ ಬಾಯ್ ಬಾಯ್.